ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ದುಸ್ತರವಾಗಿದೆ. ಕುಂದಾಪುರ ತಾಲೂಕಿನ ಸಂಗಂನಿಂದ ಹೆಮ್ಮಾಡಿಯ ತನಕ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಲ್ಲಲ್ಲಿ ಬೃಹತ್ ಗಾತ್ರದ ಹೊಂಡಗಳು ನಿರ್ಮಾಣವಾಗಿದ್ದು ವಾಹನ ಸವಾರರ ಪ್ರಾಣಕ್ಕೆ ಎರವಾಗುವ ಭೀತಿ ಎದುರಾಗಿದೆ. ಇದು ಒಂದೆಡೆಯಾದರೆ ಇನ್ನೊಂದೆಡೆ ಮನೆಗಳಿಗೆ ನೀರು ನುಗ್ತಾ ಇದೆ. ಎಕರೆಗಟ್ಟಲೆ ಕೃಷಿ ಭೂಮಿ ಬೇಸಾಯ ಮಾಡಲಾಗದೆ ಹಡಿಲು ಬಿಡುವಂತಾಗಿದೆ. ಇಲ್ಲಿನ ಜನರ ಸಮಸ್ಯೆ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಕುಂದಾಪುರದಿಂದ ಕಾರವಾರ ಚತುಷ್ಪಥ ರಸ್ತೆ ಕಾಮಗಾರಿ ಬಹುತೇಕ ಆಮೆಗತಿಯಲ್ಲಿ ಸಾಗುತ್ತಿದೆ. ಕಳೆದ ವರ್ಷ ಒತ್ತಿನೆಣೆ ಗುಡ್ಡ ಕುಸಿತ, ಮರವಂತೆ ಭಾಗದಲ್ಲಿ ರಸ್ತೆ ಕುಸಿತ ಮೊದಲಾದ ಸಮಸ್ಯೆಗಳಾಗಿದ್ದು, ತಲ್ಲೂರು ಹಾಗೂ ಹೆಮ್ಮಾಡಿ ಭಾಗದಲ್ಲಿ ಹೆದ್ದಾರಿಯಲ್ಲಿ ರಸ್ತೆ ಸಮಸ್ಯೆ. ಈ ಭಾಗದ ಜನರಿಗೆ ನಿತ್ಯ ಬದುಕು ಕಷ್ಟವಾಗಿದೆ. ಒಂದೆಡೆ ಮನೆಗಳಿಗೆ ನುಗ್ಗುವ ನೀರಿನ ಭೀತಿ, ಇನ್ನೊಂದೆಡೆ ಬೇಸಾಯ ಮಾಡಲಾಗದ ದುಸ್ಥಿತಿ. ಇದೆಲ್ಲ ಯಾಕೆಂದ್ರೆ ಇತ್ತೀಚೆಗೆ ಹೆದ್ದಾರಿ ಗುತ್ತಿಗೆ ಐಆರ್ಬಿ ಕಂಪನಿಯವರು ಚತುಷ್ಪಥ ಕಾಮಗಾರಿಯ ವೇಳೆ ತಲ್ಲೂರು ಪೇಟೆಯಿಂದ ರಾಜಾಡಿ ಸೇತುವೆಯ ತನಕ ರಸ್ತೆಯ ಬಲಬದಿಗೆ ಮಣ್ಣು ರಾಶಿ ಹಾಕಿದ್ದರಿಂದ ಸಂಚಾರ ವ್ಯತ್ಯಯ ಉಂಟಾಗಿತ್ತು. ತಾತ್ಕಾಲಿಕ ರಸ್ತೆ ಮಾಡುವ ವೇಳೆಯಲ್ಲಿ ಮಣ್ಣನ್ನ ಗಟ್ಟಿಗೊಳಿಸದೆ ಸೇಡಿ ಮಣ್ಣಿನ ಮೇಲೆ ಡಾಮರು ಹಾಕಲಾಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಹೆದ್ದಾರಿಯ ಎಡಭಾಗದಲ್ಲಿ ಕುಸಿತ ಉಂಟಾಗಿದ್ದು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಅಪರೂಪಕ್ಕೆ ಬಿಸಿಲು ಬಂದ ವೇಳೆ ಕೈಕಟ್ಟಿ ಕೂರುವ ಗುತ್ತಿಗೆ ಕಂಪನಿ ಮಳೆ ಬಂದಾಗ ಎಚ್ಚೆತ್ತುಕೊಂಡು ಹೊಂಡಗಳಿಗೆ ಒಂದಿಷ್ಟು ಜಲ್ಲಿಗಳನ್ನು ಸುರಿದು ಕೈ ತೊಳೆದುಕೊಂಡಿದೆ. ಬೈಕ್ ಸವಾರರ ಪಾಲಿಗೆ ಹೆದ್ದಾರಿ ಸಂಚಾರ ನರಕ ಯಾತನೆಯಂತಾಗಿದ್ದು, ಹೊಂಡಗಳನ್ನ ಮುಚ್ಚಲು ಹಾಕಲಾಗಿದ್ದ ಜಲ್ಲಿಗಳ ಮೇಲೆ ಬ್ರೇಕ್ ಅದು ಮಿದ್ರೆ ಅಪಾಯ ಖಚಿತ. ದಿನನಿತ್ಯ ಹಲವಾರು ದ್ವಿಚಕ್ರ ವಾಹನಗಳ ಸವಾರರು ಈ ಹೊಂಡದಲ್ಲಿ ಬಿದ್ದುಕೊಂಡೇ ಮುಂದೆ ಸಾಗ್ತಾರೆ. ಅಲ್ಲದೆ ದೊಡ್ಡ ದೊಡ್ಡ ವಾಹನಗಳ ಚಾಲಕರು ಈ ಹೊಂಡವನ್ನ ತಪ್ಪಿಸಲು ರಸ್ತೆ ಬಿಟ್ಟು ಕೆಳಗಡೆ ಬರುವುದರಿಂದ ಪಾದಚಾರಿಗಳು ಕೂಡ ತಿರುಗಾಡಲು ತೀವ್ರ ಆತಂಕ ಪಡುವಂತಾಗಿದೆ. ಪ್ರತಿದಿನ ಹೆದ್ದಾರಿಯ ಹೊಂಡಗಳಿಗೆ ಕಲ್ಲು ಮಣ್ಣು ತುಂಬಿಸಿ ಆರೈಕೆ ಮಾಡುತ್ತಿದ್ರೂ ಮರುಕ್ಷಣ ಯಥಾಸ್ಥಿತಿಗೆ ಬರುತ್ತಿದೆ. ಮಳೆಯಿಂದಾಗಿ ಹೊಂಡಗಳ ತುಂಬ ನೀರು ತುಂಬಿ ಅದರ ಆಳದ ಅರಿವೆ ಉಂಟಾಗಿದೆ. ಸಣ್ಣ ಪುಟ್ಟ ವಾಹನಗಳು ಹೊಂಡಕ್ಕೆ ಇಳಿದು ಪ್ರಾಣಾಪಾಯವಾಗುವ ಸಂಭವ ಹೆಚ್ಚಿದೆ. ಅಲ್ಲಿ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಇದ್ದಾರೆ. ಅವರು ಐಆರ್ಬಿ ಅವರು ಚರಂಡಿ ಮಾಡುವ ಇದರಲ್ಲಿ ಅವರು ಟಾಯ್ಲೆಟ್ ಬಾತ್ರೂಮ್ ಮೇಲೆಲ್ಲ ಮಣ್ಣು ಹಾಕಿದ್ದಾರೆ. ಅದೀಗ ಫುಲ್ಲು ಮಳೆಗೆ ಕೊಚ್ಕೊಂಡು ಹೋಗಿ ಅವ್ರ ಮನೆಯಲ್ಲೆಲ್ಲ ಒಂಥರ ಕೆಸರೆಲ್ಲ ನಿಂತಿದೆ. ಇಲ್ಲಿಗ ಫುಲ್ ನೀರಾದರೆ ಇವ್ರ ಮನೆಯೊಳಗೆ ಹೋಗುತ್ತೆ ನೀರು. ಈ ಮಕ್ಕಳಿಗೆಲ್ಲ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇದೀಗ ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಶಾಶ್ವತವಾಗಿ ನಮಗೆ ಒಂದು ಇಂಟರ್ಲಾಕ್ ಹಾಕಿ ಕಟ್ಟಿ ಒಂದು ಸರ್ವಿಸ್ ರೋಡ್ ಮಾಡ್ಕೊಳ್ಬೇಕು. ಕುಂದಾಪುರ ಕಾರವಾರ ಚತುಷ್ಪಥ ಅರೆಬರೆ ಕಾಮಗಾರಿ ತಂದ ಅಧ್ವಾನ ಒಂದೆರಡಲ್ಲ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಕುಂತಿಯಮ್ಮನ ದೇವಸ್ಥಾನ, ಪ್ರವಾಸಿ, ತಲ್ಲೂರುಪೇಟೆಯ ಮಳೆ ನೀರು ಸರಿಸುಮಾರು 3 ಎಕರೆಯಷ್ಟು ಕೃಷಿ ಭೂಮಿಗೆ ನುಗ್ಗುತ್ತಿದೆ. ಚತುಷ್ಪಥ ಹೆದ್ದಾರಿ ವಿಸ್ತರಣೆಗಾಗಿ ಅಗೆದು ಹಾಕಿದ ಮಣ್ಣು ಮಳೆಯಿಂದಾಗಿ ಕೃಷಿಕರ ಗದ್ದೆಯಲ್ಲಿ ಹರಿದು ಬಂದು ಹೂಳು ತುಂಬಿಕೊಂಡ ಪರಿಣಾಮ ಇಲ್ಲಿಯ ನಿವಾಸಿಗಳು ತಮ್ಮ ಕೃಷಿ ಜೀವನಾಧಾರವಾಗಿರುವ ಕೃಷಿಯನ್ನೇ ಕೈಬಿಟ್ಟಿದ್ದಾರೆ. ಆದರೆ ಅವೈಜ್ಞಾನಿಕ ಚತುಷ್ಪಥ ಕಾಮಗಾರಿಯಿಂದಾಗಿ ನೀರೆಲ್ಲ ಕೆರೆಗೆ ನುಗ್ಗಿದ ಪರಿಣಾಮ ಆವರಣಗೋಡೆ ಕುಸಿದು ಕೆರೆಯ ಪಾಲಾಗಿದೆ. ಮನೆ ಎದುರು ನೀರು ನಿಂತು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಕುಮಾರ್ ಶೆಟ್ಟಿ ಅವರು ಲಾಸ್ಟ್ ಟೈಮ್ ಬಂದು ಇಲ್ಲಿ ಪ್ರತಿಭಟನೆ ಮಾಡಿದಾಗ ಮಾತಾಡಿ ಇಂಜಿನಿಯರ್ ಬಂದಿದ್ದಾರೆ ಐಆರ್ಬಿ ಅವರು ಬಂದು ಈಗ ತಾತ್ಕಾಲಿಕ ಇದು ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಈ ತಾತ್ಕಾಲಿಕ ಜೊತೆಗೆ ನೆಕ್ಸ್ಟ್ ಅದು ಶಾಶ್ವತವಾಗಿ ಒಂದು ಸರ್ವಿಸ್ ರಸ್ತೆ ಮತ್ತೆ ನಡೆದಾಡಲಿಕ್ಕೆ ಒಂದು ದಾರಿ. ಈ ಎಲ್ಲ ಇದಿಷ್ಟು ಮನೆ ಒಂದು 25-30 ಮನೆ ಇದೆ. ಎಲ್ರಿಗೂ ಇದೇ ಒಂದು ದಾರಿ. ಇದನ್ನು ಬಿಟ್ಟರೆ ಬೇರೆ ಯಾವ ಪ್ರದೇಶಕ್ಕೆ ಯಾವುದು ದಾರಿ ಇಲ್ಲ. ಈ ದಾರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ. ಒಂದೆಡೆ ಹೆದ್ದಾರಿಯಲ್ಲೇ ಬೃಹತ್ ಗಾತ್ರದ ಹೊಂಡಗಳಿಂದ ವಾಹನಗಳ ಸುಗಮ ಸಂಚಾರಕ್ಕೆ ತೊಂದರೆಯಾದ್ರೆ ಇತ್ತ ಬೇಸಾಯ ಮಾಡಲಾಗದೆ ಕೃಷಿಕರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಮನೆಗಳಿಗೆ ನೀರು ನುಗ್ಗುವ ಭೀತಿಯಲ್ಲಿ ಜನರು ಪರಿತಪಿಸುವಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂಬ ಆಗ್ರಹ ಇಲ್ಲಿನ ಜನರದ್ದು.
ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.